ಹಾಯ್ ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಇವತ್ತಿನ ರೆಸಿಪಿಯಲ್ಲಿ ನಾನು ಸಣ್ಣ ಸಣ್ಣ ತೂತುಗಳಿರುವಂತಹ ಒಂದು ಓಡು ದೋಸೆಯನ್ನು ಮಾಡೋದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೇನೆ. ಇದು ಒಂದು ಮೀನು ಸಾರು ಮಾಡುವಾಗ ಈ ರೀತಿಯಾದ ನೀವು ದೋಸೆಯನ್ನು ಮಾಡಿದರೆ ಒಂದು ಒಳ್ಳೆಯ ಕಾಂಬಿನೇಷನ್ ಈ ಮೀನು ಸಾರಿಗೆ. ಇದಕ್ಕೆ ನಾನು ಉಪಯೋಗಿಸುವಂಥದ್ದು ಹಂಚಿನ ಕಾವಲಿ ಅಂದರೆ ಮಣ್ಣಿನ ಕಾವಲಿಯನ್ನು ಬಳಸ್ತಾ ಇದ್ದೇನೆ. ಇದನ್ನು ಹೇಗೆ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 2 ಪಾವನಷ್ಟು ಅಂದರೆ ಪಾವಲ್ಲಿ ಹಾಕಿರುವಂಥದ್ದು 2 ಪಾವನಷ್ಟು ಬೆಳ್ತಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು 4 ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಬೇಕು. ಅನಂತರ ಇಲ್ಲಿ ಒಂದು ಕಪ್ನಲ್ಲಿ ಆಗುವಂಥದ್ದು ಅನ್ನ ಮತ್ತು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತುರಿ ಮತ್ತು ರುಚಿಗೆ ಬೇಕಾಗಿರುವಂಥ ಉಪ್ಪು ಇಷ್ಟನ್ನು ತೆಗೆದುಕೊಂಡಿದ್ದೇನೆ. ಈಗ 4 ಗಂಟೆಗಳ ಕಾಲ ನೆನೆಸಿಟ್ಟಂತಹ ಅಕ್ಕಿಯನ್ನು ನಾವು ಮೊದಲಿಗೆ ಗ್ರೈಂಡ್ ಮಾಡಲಿಕ್ಕಿಲ್ಲ. ಮೊದಲಿಗೆ ನಾವಿಲ್ಲಿ ತೆಂಗಿನಕಾಯಿ ತುರಿಯನ್ನು ಗ್ರೈಂಡ್ ಮಾಡಬೇಕು. ಮೊದಲಿಗೆ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ತೆಂಗಿನಕಾಯಿ ತುರಿ ಸರಿಯಾಗಿ ಗ್ರೈಂಡ್ ಆದ ನಂತರ ನಾವು ಅಕ್ಕಿಯನ್ನು ಹಾಕ್ಕೊಳ್ಳುವಂಥದ್ದು. ಇಲ್ಲಿ ನೋಡಿ, ತೆಂಗಿನಕಾಯಿ ತುರಿ ಸರಿಯಾಗಿ ಗ್ರೈಂಡ್ ಆಗಿದೆ. ನೀವು ಮೊದಲಿಗೆ ಅಕ್ಕಿಯೊಟ್ಟಿಗೆ ಇದನ್ನು ಹಾಕಿದರೆ ಅದು ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ. ಇಲ್ಲಿ ತೆಂಗಿನಕಾಯಿ ತುರಿ ಗ್ರೈಂಡ್ ಆದ ನಂತರ ನಾನಿಲ್ಲಿ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೇನೆ ಅನ್ನ ಮತ್ತು ಉಪ್ಪನ್ನು ಹಾಕ್ಕೊಳ್ಳುವ, ಮತ್ತು ಬೇಕಾದ ಪ್ರಮಾಣದಲ್ಲಿ ನೀರು. ಇದು ತೀರ ತೆಳುವಾಗಿರಬಾರ್ದು. ಇದು ನಾವು ದಪ್ಪ ಇಡಬೇಕು. ಈ ದೋಸೆಯ ಹಿಟ್ಟನ್ನು ತೀರ ತೆಳು ಮಾಡಿದರೆ ನಮಗೆ ಓಡು ರೊಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ನೀರಿನ ಪ್ರಮಾಣವನ್ನು ಹಾಕ್ಕೊಳ್ಳಿ. ಇವಾಗ ನೋಡಿ, ನಾನು ಗ್ರೈಂಡ್ ಮಾಡಿದ್ದೇನೆ ನೋಡಿ, ಇಷ್ಟು ದಪ್ಪ ಇರಬೇಕು. ಓಡು ದೋಸೆ ಎಲ್ಲ ಮಾಡುವಾಗ ದಪ್ಪವಾಗಿ ಇರಬೇಕು, ಇಲ್ಲದ್ರೆ ನಿಮಗೆ ಓಡು ದೋಸೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಅಕ್ಕಿ ಕೂಡ ಚೆನ್ನಾಗಿ ಗ್ರೈಂಡ್ ಆಗಬೇಕು, ತರಿ ಇರಬಾರ್ದು. ಹಾಗೆ ಇದ್ದರೆ ದೋಸೆ ಏಳಲಿಕ್ಕೆ ಎದ್ದೇಳುವುದಿಲ್ಲ. ಇವಾಗ ನಾವು ಈ ಮಿಕ್ಸಿಯಿಂದ ಬೇರೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ ಈ ಹಿಟ್ಟನ್ನು. ಇವಾಗ ನಾನು ಮಣ್ಣಿನ ಒಂದು ದಿಕ್ಕೆಲ್ನಲ್ಲಿ ಈ ಹಂಚಿನ ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಎಣ್ಣೆ ಎಲ್ಲ ಹಾಕಲಿಕ್ಕೆ ಏನಿಲ್ಲ. ಒಂದು ದೋಸೆ ಆದ ನಂತರ ಸ್ವಲ್ಪ ನೀರನ್ನು ಮುಟ್ಟಿಸಿ ಅನಂತರ ಇನ್ನೊಂದು ದೋಸೆಯನ್ನು ಹಾಕ್ಕೊಳ್ಬೇಕು. ಇವಾಗ ಈ ಹಂಚಿನ ಕಾವಲಿ ಸರಿಯಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರವೇ ನಾವು ದೋಸೆ ಹಾಕಲಿಕ್ಕೆ ಆಗುವಂಥದ್ದು. ಇದರ ಮೇಲೆಲ್ಲ ಬೂದಿಯೆಲ್ಲ ಬಿದ್ದಿರ್ತದೆ ನೋಡಿ. ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಒರೆಸಿದರೆ ಸಾಕಾಗ್ತದೆ. ಹಂಚು ಕಾದ ನಂತರ ನಾವು ದೋಸೆಯನ್ನು ಈ ಥರ ಹಾಕ್ಕೊಳ್ಬೇಕು. ಮೊದಲಿಗೆ ನಾವು ಇದಕ್ಕೆ ಮುಚ್ಚಳವನ್ನು ಮುಚ್ಚಬಾರ್ದು. ಈ ಥರ ತೂತು ಸಣ್ಣ ಸಣ್ಣ ತೂತುಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ. ಅನಂತರ ಸ್ವಲ್ಪ ಹೊತ್ತಾದ ನಂತರ ಇದಕ್ಕೆ ನಾವು ಮುಚ್ಚಳವನ್ನು ಮುಚ್ಚಿಕೊಳ್ಬೇಕು. ಸರಿಯಾಗಿ ತೂತುಗಳು ಬಿದ್ದ ನಂತರ ನಾವು ಮುಚ್ಚಳವನ್ನು ಮುಚ್ಚಿದರೆ ಆಗ್ತದೆ. ಇಲ್ಲದ್ರೆ ಅದು ನೀವು ಮೊದಲೇ ಮುಚ್ಚಿದರೆ ಬೇಯುವುದಿಲ್ಲ. 2 ನಿಮಿಷ ಆದ ನಂತರ ನೋಡುವ. ಇವಾಗ ನಾವು ಇದನ್ನು ತೆಗೆಯುವ. ನೋಡಿ ಎಷ್ಟು ಸುಲಭವಾಗಿ ತೆಗೀಲಿಕ್ಕೆ ಬರ್ತದೆ ಅಂತ ಹೇಳಿ. ನಾವು ಈ ಥರ ದಿಕ್ಕಿನಲ್ಲಿ ಮಾಡಿದರೆ ತುಂಬ ಈಸಿಯಾಗಿ ತೆಗೆದುಕೊಳ್ಬೋದು. ಇವಾಗ ಒಂದು ದೋಸೆ ಆದ ನಂತರ ಇದಕ್ಕೆ ನೀರನ್ನು ಮುಟ್ಟಿಸ್ಕೊಳ್ಬೇಕು. ಯಾವುದೇ ರೀತಿಯಾಗಿ ಎಣ್ಣೆಯನ್ನು ಹಾಕ್ಕೊಳ್ಳಿಕ್ಕೆ ಇಲ್ಲ. ನೋಡಿ, ಇದರ ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಸೈಡಲ್ಲಿ ತೋರಿಸ್ತಾ ಇದ್ದೇನೆ. ಇವಾಗ ಈ ದೋಸೆಯನ್ನು ಮೀನು ಸಾರಿನೊಟ್ಟಿಗೆ ನಾವು ತಿನ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, 1000 ಕಣ್ಣುಗಳಿರುವಂತಹ 1000 ತೂತುಗಳಿರುವಂತಹ ದೋಸೆಯನ್ನು ಯಾವ ರೀತಿ ಮಾಡ್ಕೊಳ್ಬೋದು. ಮೀನು ಸಾರಿರುವಾಗ ಒಮ್ಮೆ ಈ ರೀತಿಯಾದ ದೋಸೆಯನ್ನು ಟ್ರೈ ಮಾಡಿ ನೋಡಿ, ತುಂಬಾ ಸೂಪರಾಗಿ ಬರುತ್ತೆ. ನಿಮಗೆ ಈ ದೋಸೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ತುಂಬ ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.